karena ಬೇಗ ಮಲ್ತು ಬರೋಣ ये ತಿಂಗಳಿಗೆ ಮೇತವಲೈ ಖಂಡಿತ ಅರ ಸಮಯ ಸಮಯ ನಿಕ್ಲು ಮಾತ್ರ ಈ ತಿಂಗಳು ದುಂಬೆ ನನ್ನ ತರ ಇದ್ದಾರೆ ಪಂಚಾಯತ್ ಅಧ್ಯಕ್ಷರು ನಮ್ಮ ಯುವ ಮೋರ್ಚಾದ ನಮ್ಮ ಪಾರ್ಟಿಯ ಯುವ ಮೋರ್ಚಾದ ಜಿಲ್ಲೆಯ ಜವಾಬ್ದಾರಿ ಇರತಕ್ಕಂಥ ಪ್ರವೀಣ್ ನೆಟ್ಟಾರ್ ಅವನನ್ನು ರಾಷ್ಟ್ರ ವಿರೋಧಿ ಶಕ್ತಿಗಳು ಹತ್ಯೆ ಮಾಡಿದ್ದಾರೆ. ಹತ್ಯೆಯ ಸಂದರ್ಭದಲ್ಲಿ ಆ ಮನೆಯವರ ನೋವಿನ ಜೊತೆ ನಾವಿದ್ದೇವೆ ಅಂತ ಹೇಳುವಂಥದ್ದೊಂದು ಪಾರ್ಟಿ ಎಲ್ಲ ಜವಾಬ್ದಾರಿ ಅಂತ ತಗೊಂಡಿದೆ. ಪ್ರವೀಣನಿಗೊಂದು ಕನಸಿತ್ತು, ತನ್ನ ಊರಿನಲ್ಲಿ ತನ್ನ ಮನೆ ನಿರ್ಮಾಣ ಆಗಬೇಕು, ಅದಕ್ಕೋಸ್ಕರ ಒದ್ದಾಟವನ್ನು ಮಾಡ್ತಿದ್ದ. ತನ್ನ ಬಹುಪಾಲು ಸಮಯವನ್ನು ನಮ್ಮ ಪಾರ್ಟಿಗೆ ಸಮಾಜಕ್ಕೆ ಕೊಡ್ತಿದ್ದ. ಹಾಗಾಗಿ ಅವನ ನಿರೀಕ್ಷೆಗಳನ್ನು ಪೂರೈಸಬೇಕು ಅನ್ನುವಂಥದ್ದು ನಮ್ಮ ಪಾರ್ಟಿಯಲ್ಲಿ ಹತ್ಯೆಯ ದಿವಸ ಪರಿವಾರದ ಹಿರಿಯರು ಬಂದು ಅವನ ಮನೆಯ ಜೊತೆ ನಾವು ನಿಲ್ತೇವೆ ಅಂತ ಹೇಳುವಂಥದ್ದನ್ನು ಉಲ್ಲೇಖ ಮಾಡಿದರು. ಆ ಪ್ರಕಾರ ಪಾರ್ಟಿ ಅವನ ಕುಟುಂಬಕ್ಕೆ ಸಹಾಯವಾಗಿ ಸರ್ಕಾರದಿಂದ 25 ಲಕ್ಷ ರೂಪಾಯಿನ ಪಾರ್ಟಿ ಹೆಸರಲ್ಲಿ ಮತ್ತು ಅವ ದುಡಿದಿರುವ ಯುವ ಮೋರ್ಚಾದ ಹೆಸರಲ್ಲಿ 15 ಲಕ್ಷ, ಸುಮಾರು 65 ಲಕ್ಷ ರೂಪಾಯಿಗಳನ್ನು ನಾವು ಪಾರ್ಟಿ ಕಡೆಯಿಂದ, ಸರ್ಕಾರ ಮತ್ತು ಪಾರ್ಟಿ ಕಡೆಯಿಂದ ಕೊಟ್ಟಿದ್ದೇವೆ. ಆನಂತರ ಬೇರೆ ಬೇರೆ ದಾನಿಗಳು ಅವನ ರೀತಿ ಇರತಕ್ಕಂಥ ಎಲ್ಲ ಜನ ಸಹಕಾರವನ್ನು ನೀಡಿದ್ದಾರೆ. ಅವರೆಲ್ಲರ ಸಹಕಾರವನ್ನು ನಾನು ಸ್ಮರಿಸ್ತೇನೆ. ಇವತ್ತು ನಾವು ನುಡಿದಂತೆ ಅವನ ಹೆಂಡತಿಗೆ ನಾವು ಕೆಲಸ ಕೊಡಬೇಕಿತ್ತು, ಕೊಡಿಸುವ ಕೆಲಸವನ್ನು ಇವತ್ತು ಸರ್ಕಾರದ ಕಡೆಯಿಂದ ಅಂಗಾರರ ಪ್ರಯತ್ನ